ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ನಿಮಗೆ ಏನೇ ಸಮಸ್ಯೆ ಆದರೂ 112 ಸಂಖ್ಯೆಗೆ ಕರೆ ಮಾಡಿ ಎಂದು ಪೊಲೀಸರು ಹೇಳುತ್ತಾರೆ. ಆದರೆ ಕಳ್ಳರು ದನ ಹೊತ್ತೊಯ್ದು ಅರ್ಧ ಗಂಟೆ ನಂತರ ಪೊಲೀಸ್ ವಾಹನ ಸ್ಥಳಕ್ಕೆ ಬರುತ್ತಿದೆ. ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು ಒಳ್ಳೆಯ ಕೆಲಸ, ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಆದರೆ ನಮಗೆ ಹೊತ್ತೊಯ್ದ 3 ಗೋವುಗಳನ್ನ ಮರಳಿ ತರಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್ ಪೊಲೀಸರನ್ನ ಆಗ್ರಹಿಸಿದ್ದಾರೆ. ನಗರದ ಬಂಗಳಕುಳ್ಳಿನಲ್ಲಿ ಹಟ್ಟಿಗೆ ನುಗ್ಗಿ ತಲವಾರನ್ನ ತೋರಿಸಿ ದನ ಹೊತ್ತೊಯ್ದ ಘಟನೆಯನ್ನು ಖಂಡಿಸಿ ನಿನ್ನೆ ರಾತ್ರಿ ನಗರದ ಕಾವೂರು ಪೊಲೀಸ್ ಠಾಣೆ ಮುಂಭಾಗ ವಿಎಚ್ಪಿ ಹಾಗೂ ಬಜರಂಗ ದಳದ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಎಲ್ಲರೂ ಹೇಳುತ್ತಾರೆ ನಿಮಗೆ ಸಮಸ್ಯೆ ಆದಾಗ ಮಂಗಳೂರು ಕಮಿಷನರೇಟ್ನ ಪೊಲೀಸರು ಇದ್ದಾರೆಂದು. ಆದರೆ ಈ ವಿಷಯದಲ್ಲಿ ನಮಗೆ ತುಂಬಾ ನೋವಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಹೇಳುತ್ತಾರೆ ಪೊಲೀಸ್ ಇಲಾಖೆಗೆ ಸಮಸ್ಯೆಯನ್ನ ತಿಳಿಸಬೇಕು. ನಮ್ಮ ಸಮಸ್ಯೆಗೆ ಶೀಘ್ರ ಸ್ಪಂದನೆ ಸಿಗಬೇಕಿದ್ರೆ 112ಗೆ ಕಾಲ್ ಮಾಡಿ ಎಂದು ಹೇಳುತ್ತಾರೆ. ಆದರೆ ನಗರದ ಹೃದಯ ಭಾಗದಲ್ಲಿರುವ ಈ ಘಟನೆಗೆ ಸೂಕ್ತ ಸ್ಪಂದನೆಯೇ ಸಿಕ್ಕಿಲ್ಲ. ಕೆಲ ದಿನಗಳ ಹಿಂದೆ ಇದೇ ಕುಟುಂಬದ ನಾಗವನಕ್ಕೆ ಅಪವಿತ್ರವನ್ನ ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದು ಅದಕ್ಕೆ ಬಳಸಿದ ಸ್ಕಾರ್ಪಿಯೋನ ಜಪ್ತಿ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಆದರೆ ಗೋಕಳ್ಳರು ಬಲಾತ್ಕಾರವಾಗಿ ಕೊಂಡು ಹೋಗಿರುವ ಕಳವು ಮಾಡಲಾದ 3 ಗೋವುಗಳು ನಮಗೆ ಬೇಕು. ಇದೀಗ ಆ ಗೋವು ಇದೆಯೋ ಇಲ್ಲವೋ ಗೊತ್ತಿಲ್ಲ. ಒಂದು ವೇಳೆ ಗೋ ವಧೆ ಆದರೆ ಈಗಿನ ಗೋಹತ್ಯೆ ನಿಷೇಧ ಕಾಯ್ದೆಯ ಪ್ರಕಾರ ಗೋಸಾಗಾಟಕ್ಕೆ ಬಳಸಿದ ಕಾರು ವಸ್ತುಗಳನ್ನ ಮನೆಯನ್ನ ಜಪ್ತಿ ಮಾಡಬೇಕು ಎಂದು ಅವರು ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭ ಕಾವೂರು ಠಾಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೂ ಕೂಡ ಆಗ್ರಹಿಸಲಾಯಿತು. ಬಜರಂಗ ದಳ ವಿಭಾಗ ಸಂಯೋಜಕ ಭುಜಂಗ ಕುಲಾಲ್, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತಾರ್, ಪುನೀತ್ ಅತ್ತಾವರ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಅಸಮಾಧಾನ ತುಂಬ ಇದೆ. ಆ ಕಾನೂನು ಪ್ರಕಾರ ಒಂದು ವೇಳೆ ಕೇಸ್ ಹಾಕಿದರೆ ಆ ಗೋವನ್ನು ಬಿಡಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಮೊನ್ನೆ ನಮ್ಮದೇ ಗೋಶಾಲೆಯಲ್ಲಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ಈ ಪ್ರಕಾರ ಕಾನೂನು ಕ್ರಮ ತಗೊಳ್ಳಿಲ್ಲ. ಹಾಗಾಗಿ ಈ ಕೇಸಿನಲ್ಲಿ ನೀವು ದಯವಿಟ್ಟು ಕಾನೂನು ಕ್ರಮವನ್ನು ತಗೊಳ್ಬೇಕು. ಬಟ್ ಇನ್ವೆಸ್ಟಿಗೇಷನ್ ಮಾಡುವಾಗ ಫಸ್ಟಿಂದ ಲಾಸ್ಟ್ವರೆಗೆ ಏನೆಲ್ಲ ಕಾನೂನು ಎಲ್ಲ ಆಗಬೇಕಂತೇಳಿ ಅದೆಲ್ಲ ಇನ್ಯಾಕ್ಟ್ ಮಾಡಿಕೊಂಡು ನಂತರ ಅವರಿಗೆ ಕಠಿಣ ಶಿಕ್ಷೆ ಆಗುವಂಥದ್ದು ಹೇಳಿಕೊಂಡು ಮಾಡ್ತೇವೆ. ಅದು ನೀವು ಕೂಡ ನಮಗೆ ಇದರಲ್ಲಿ ಇಂಥದನ್ನು ಪತ್ತೆ ಮಾಡುವಾಗ ನಮಗೆ ಸಹಕಾರ ಮಾಡಬೇಕಂತ ಹೇಳಿಕೊಂಡು 4:30ಕ್ಕೆ ನನ್ನ ಸ್ನೇಹಿತರು ಕಾಲ್ ಮಾಡಿ ಗೋಲ್ಡ್ ಪಂಚ್ ಗೇಟ್ ಮುಂಭಾಗದಲ್ಲಿ ಕಾರಲ್ಲಿ ನಿಮ್ಮ ದನ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ನಾನು ವಿದಿನ್ ಒಂದು ಮಿನಿಟಲ್ಲಿ ಅಲ್ಲಿ ಹೋಗಿದ್ದೆ. ನಾನು ಹೋಗುವಾಗ ಕಾರಲ್ಲಿ ತುಂಬಿಸ್ತಾ ಇದ್ದರು. ಆ ಕಾರು ಒಳಗಡೆ ತುಂಬಿಸ್ತಾ ಇದ್ದ ಒಂದು ದನನ, ಆ ದನ ಒಳಗಡೆ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ಆದರೂ ಬೈ ಫೋರ್ಸ್ ಆಗ್ತಾಯಿದ್ರು. ಹೋಗುವಾಗ ನಾವು ಹೋದ್ಕೊಡ್ಲೆ ದೂರದಿಂದೆಲ್ಲ ಬೊಬ್ಬೆ ಇಟ್ಟಾಗ ಅದನ್ನು ಆ ದನ ತುಂಬಿಸ್ತಿದ್ದ ದನವನ್ನು ಬಿಟ್ಟು ಪರಿಹಾರ ಹೋದರು. ಅವರು ಮಂಗಳೂರು ಹೋದರು. ಇಲಾಖೆ ವತಿಯಿಂದ ಈಗ ದನ ಕಳ್ಳರನ್ನು ಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಕಳ್ಳತನ ಮಾಡಿದ ಸ್ಕಾರ್ಪಿಯೋ ಕಾರನ್ನು ಹಿಡಿದಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿ ಅಷ್ಟೇ. ಈಗ ನಮಗೆ ನಮ್ಮ ಆಗ್ರಹ ಇಷ್ಟೇ, ನಮಗೆ 3 ದನಗಳು ನಾಳೆ ನಮಗೆ ಜೀವಂತವಾಗಿ ಸಿಗಬೇಕು. ಇದು ನಮ್ಮ ಮೊದಲನೇ ಆಗ್ರಹ ಅಷ್ಟೇ ನಮ್ಮದು. ಮತ್ತು ಇಂಥ ಘಟನೆಗಳಿಂದ ಎಲ್ಲಿಯೂ ಈ ಥರ ಘಟನೆಗಳನ್ನು ಮರುಕಳಿಸ್ಬಾರ್ದು. ಸೂಕ್ತ ಕ್ರಮ ಜರುಗಿಸಬೇಕು ಪೊಲೀಸ್ ಇಲಾಖೆಯಲ್ಲಿ ಮನವಿಯನ್ನು ಕೂಡ ಮಾಡಿದ್ದೆವು. 24 ಗಂಟೆಯಲ್ಲಿ ಆ ಗಾಡಿ ಆರೋಪಿಗಳು ಮತ್ತು ದನವನ್ನು ತಂದು ಒಪ್ಪಿಸುವ ಕೆಲಸವನ್ನು ಇಲಾಖೆಯವರು ದಯವಿಟ್ಟು ಮಾಡಬೇಕೆನ್ನುವಂಥ ಮನವಿಯನ್ನು ಮಾಡಿದ್ದೆವು. ಒಂದು ವೇಳೆ ಮಾಡದಿದ್ದರೆ ನಾವು ಕಾವೂರು ಪೊಲೀಸ್ ಠಾಣೆಯ ಮುಂದುಗಡೆ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದು. ಅದೇ ರೀತಿಯಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ, ಮನವಿಯನ್ನು ಕೂಡ ಮಾಡಿದ್ದೇವೆ. ಈಗಾಗಲೇ ಪೊಲೀಸ್ ಇಲಾಖೆಯವರು ಆ ಸ್ಕಾರ್ಪಿಯೋ ಗಾಡಿ ಹಾಗೆ ಆರೋಪಿಗಳಲ್ಲಿ ಸುಮಾರು 4 ಜನರನ್ನು ಬಂಧಿಸಿದ್ದಾರೆ ಎನ್ನುವಂಥ ಮಾಹಿತಿಗಳಿದೆ. ಅದೇ ರೀತಿಯಾಗಿ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಆದಷ್ಟು ಬೇಗ ಆ ದನವನ್ನು ಕೂಡ ತರ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅವರ ಭರವಸೆಯ ಮಾತಿನೊಂದಿಗೆ ನಾವು ಇವತ್ತು ನಮ್ಮ ಈ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಿದ್ದೇವೆ.